ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಪ್ರಯತ್ನ ಪಟ್ಟು ಜಾರಿಗೆ ತಂದಿದ್ದ ಜಲಸಿರಿ ಯೋಜನೆಯನ್ನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಮತ್ತೆ ಉದ್ಘಾಟನೆ ಮಾಡಿಸುವ ಮೂಲಕ ಇದು ಬಿಜೆಪಿ ಸರ್ಕಾರದ ಯೋಜನೆ ಎಂದು ಬಿಂಬಿಸಲು ಶಾಸಕ ವೇದವ್ಯಾಸ್ ಕಾಮತ್ ಹೊರಟಿದ್ದಾರೆ. ಇದರಲ್ಲಿ ಬಿಜೆಪಿ ಸರ್ಕಾರದ್ದು ಆಗಲಿ ಶಾಸಕರದ್ದು ಆಗಲಿ ಏನೂ ಪ್ರಯತ್ನ ಇಲ್ಲ. ಇದು ಕಾಂಗ್ರೆಸ್ ಸರ್ಕಾರದ ಯೋಜನೆಯಾಗಿದೆ. ಈ ಮೂಲಕ ಬಿಜೆಪಿ ನಾಯಕರು ಜನತೆಗೆ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಎಂದು ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕ ಜೆಆರ್ ಲೋಬೋ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರಕ್ಕೆ ಬಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಜಲಸಿರಿ ಯೋಜನೆಗೆ ಚಾಲನೆಯನ್ನ ನೀಡಿದ್ದಾರೆ. ಸ್ಥಳೀಯ ಶಾಸಕರು ಕೂಡ ಪತ್ರಿಕೆಯಲ್ಲಿ ಹೇಳಿಕೆ ನೀಡಿ ಸುಮಾರು 792 ಕೋಟಿ ರೂಪಾಯಿ ಜಲಸಿರಿ ಯೋಜನೆಗೆ ಚಾಲನೆ ನೀಡಲಾಗಿದೆ. ಕಾಮಗಾರಿ ತ್ವರಿತಗತಿಯಲ್ಲಿ ಆರಂಭಗೊಳ್ಳಲಿದೆ ಎಂದಿದ್ದಾರೆ. ಆದರೆ ಅವರು ಹೇಳಿರುವುದು ಸಂಪೂರ್ಣ ಸುಳ್ಳು. ಜಲಸಿರಿ ಯೋಜನೆಗೆ ಇವತ್ತು ಚಾಲನೆ ನೀಡುವುದಲ್ಲ. ಯೋಜನೆ ಆರಂಭವಾಗಿ 2.5 ವರ್ಷ ಆಗಿದೆ. ಕಾಮಗಾರಿ ಈಗಾಗಲೇ ಆರಂಭವಾಗಿದೆ. ನಾನು ಶಾಸಕನಾಗಿದ್ದ 2013 ಸೆಪ್ಟೆಂಬರ್ನಲ್ಲಿ ಆಗಿನ ನಗರಾಭಿವೃದ್ಧಿ ಸಚಿವ ವಿನಯ್ ಕುಮಾರ್ ಸೊರಕೆ ಸಹಕಾರ ಪಡೆದು ಮಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಯೋಜನೆಗೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು. ಎಡಿಪಿ ಯೋಜನೆಗೆ ಮೊದಲು 90 ಕೋಟಿ ಮೀಸಲು ಇಡಲಾಗಿತ್ತು. ಅದು ಸಾಕಾಗುವುದಿಲ್ಲ ಎಂಬ ಕಾರಣಕ್ಕೆ ಪುನಃ ಎಡಿಪಿಗೆ ಮೊರೆ ಹೋಗಿತ್ತು. ನಮ್ಮ ಸತತ ಪ್ರಯತ್ನದ ಬಳಿಕ 915 ಕೋಟಿ ಯೋಜನೆ ಮಂಜೂರು ಮಾಡಿದ್ದೆವು. 2016ರಲ್ಲಿ ಮಂಜೂರಾದ ಯೋಜನೆ ಇದು. 1400 ಕಿಲೋಮೀಟರ್ ಪೈಪ್ ಲೈನ್ ಹಾಕಬೇಕಾಗಿದೆ. 190 ಕಿಲೋಮೀಟರ್ ಪೈಪ್ ಲೈನ್ ಹಾಕಿ ಆಗಿದೆ. 9 ಮೇಲ್ಸ್ಥಾವರಗಳು ನಿರ್ಮಾಣ ಕಾಮಗಾರಿ ಅರ್ಧ ಆಗಿದೆ. 200 ಕೋಟಿ ಬಿಲ್ ಪಾವತಿ ಮಾಡಲಾಗಿದೆ. ಹೀಗಿರುವಾಗ ಮತ್ತೆ ಹೊಸದಾಗಿ ಚಾಲನೆ ಮಾಡಲು ಇದರಲ್ಲಿ ಏನಿದೆ ಶಾಸಕ ವೇದವ್ಯಾಸ್ ಅವರೇ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ನಿಮಗೆ ತಾಕತ್ತಿದ್ರೆ ಭೂಮಿ ಸಂತ್ರಸ್ತರಿಗೆ ನೀಡಬೇಕಾದ 120 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿಸಿ ತನ್ನಿ ಎಂದು ಸವಾಲು ಹಾಕಿದ್ರು. ಜಲಶ್ರೀ ಯೋಜನೆ ಶಾಸಕರು ಹೇಳುವ ಹಾಗೆ ಇವತ್ತಿಗೆ ಚಾಲನೆ ನೀಡುವುದಲ್ಲ. ಜಲಶ್ರೀ ಯೋಜನೆ ಆರಂಭವಾಗಿ 2.5 ವರ್ಷಗಳಾದವು. ಇದರ ಕಾಮಗಾರಿಗಳು ಆರಂಭವಾಗಿವೆ. ನಾನು ಶಾಸಕನಾಗಿ ನನ್ನ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ ಮೊದಲನೇ ವರ್ಷವೇ 2013ರಲ್ಲಿ ನಾನು ಮೇನಲ್ಲಿ ಶಾಸಕನಾಗಿದ್ದೆ. ಒಟ್ಟಿಗೆ 915 ಕೋಟಿಯ ಯೋಜನೆಯನ್ನು ಮಂಗಳೂರಿಗೆ ನಾವು ಮಂಜೂರು ಮಾಡಿಕೊಂಡೆವು. ಇದು ಮಂಜೂರಾತಿಯನ್ನು 2016ರಲ್ಲಿ ನಾವು ಮಾಡಿಕೊಂಡಿದ್ದೀವಿ. 190 ಕಿಲೋಮೀಟರ್ ಪೈಪ್ಲೈನನ್ನು ಹಾಕಿ ಆಗಿದೆ. 9 ಮೇಲ್ಸ್ಥಾವರಗಳು ಓವರ್ ಹೆಡ್ ಟ್ಯಾಂಕ್ಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕಿದೆ. ಅದು ಆಲ್ರೆಡಿ ಈಗ ಪಿಲ್ಲರ್ ಲೆವೆಲ್ಗೆ ಬಂದಿದೆ. ಸುಮಾರು 200 ಕೋಟಿ ಬಿಲ್ಲನ್ನು ಕೂಡ ಪಾವತಿ ಮಾಡಿದೆ. ಮತ್ತು ಇವತ್ತು ಏನು ಚಾಲನೆ ಕೊಡ್ತಿರೋ ತಾವು ಜನರಿಗೆ ತಪ್ಪು ತಿಳುವಳಿಕೆ ಕೊಟ್ಟು ನಾವು ಹೊಸ ಯೋಜನೆಯನ್ನು ಮಂಜೂರು ಮಾಡಿ ಮಂಗಳೂರು ನಗರಕ್ಕೆ ಸಾವಿರಾರು ಕೋಟಿ 100 ಕೋಟಿಯನ್ನು ಕೊಡಿಸ್ತಾ ಇದ್ದೀವಿ ಎಂಬ ಒಂದು ಭ್ರಮೆಯನ್ನು ಮಾಡಲಿಕ್ಕೆ ನೀವು ಈ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ಸರಿಯಲ್ಲ. ತಮಗೆ ತಾಕತ್ತಿದೆಯಾ 120 ಕೋಟಿಯನ್ನು ಭೂ ಸ್ವಾಧೀನದಾರರಿಗೆ ಪರಿಹಾರ ಕೊಡಲಿಕ್ಕೆ ಮಂಜೂರು ಮಾಡಿಸಿಕೊಂಡು ಬನ್ನಿ.